ಹಿಂದೆ ಹೊಲ ಗದ್ದೆ ಕೆಲಸಗಳಿಗೆ ಸಿಕ್ಕ ಹಾಗೆ ಕೂಲಿಯಾಳುಗಳು ಇಂದು ಸಿಗುತ್ತಿಲ್ಲ ಅನ್ನೋ ಕೊರಗಿದೆ. ಆದ್ದರಿಂದ ಅನಿವಾರ್ಯವಾಗಿ ಕೃಷಿ ಮಾಡುವವರು ಯಂತ್ರೋಪಕರಣದ ಮೊರೆ ಹೋಗಿದ್ದಾರೆ. ಹಿಂದೆಲ್ಲ ಭತ್ತದ ನಾಟಿ ಮಾಡಲು, ಕಟಾವು ಮಾಡಲು ಕರಾವಳಿ ಭಾಗದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಒಂದು ಕೈ ಮೇಲೆತ್ತಿಕೊಂಡಿದ್ರು. ಆದರೆ ಇಂದು ಕಾಲ ಬದಲಾಗಿದೆ. ಹೊಲ ಗದ್ದೆಯ ಕೆಲಸಗಳಿಗೆ ಜನ ಸಿಗುತ್ತಿಲ್ಲ. ಆದ್ದರಿಂದ ನಾಟಿ ಬದಲು ಬಿತ್ತನೆ, ಕಟಾವಿಗೆ ಮೆಷಿನ್ ಅವಲಂಬಿಸಿಕೊಂಡಿದ್ದಾರೆ. ಆದರೆ ಲಾಕ್ಡೌನ್ನಲ್ಲಿ ಊರಲ್ಲೇ ಬಾಕಿಯಾಗಿದ್ದ ಅದೆಷ್ಟೋ ಯುವಕರು ಹಡಿಲು ಬಿದ್ದ ಗದ್ದೆಯಲ್ಲಿ ಫಸಲು ನಳನಳಿಸುವಂತೆ ಮಾಡಿದ್ದಾರೆ. ಈಗ ಏನಿದ್ರೂ ಕರಾವಳಿಯಾದ್ಯಂತ ಭತ್ತ ಕಟಾವಿನ ಸಮಯ. ಬಹುತೇಕ ಕಡೆಗಳಲ್ಲಿ ಭತ್ತ ಕಟಾವು ಅಂತಿಮ ಹಂತಕ್ಕೆ ಬಂದಿದೆ. ಆದರೆ ಭತ್ತ ಕಟಾವಿಗೆ ಜನ ಸಿಗದ ಕಾರಣ ಕೃಷಿಕರು ಹೊರ ರಾಜ್ಯದಿಂದ ಬರುವ ಕಟಾವು ಮೆಷಿನ್ಗಾಗಿ ಮಧ್ಯವರ್ತಿಗಳ ಮೂಲಕ ಸಂಪರ್ಕಿಸುತ್ತಾರೆ. ಈ ಮೆಷಿನ್ ಕಟಾವು ನಡೆಸಿ ತೆನೆ ಹಾಗೂ ಬೈಹುಲ್ಲನ್ನ ಪ್ರತ್ಯೇಕಿಸುತ್ತೆ. ಆದರೆ ಈ ಮೆಷಿನ್ ದುಡಿಮೆಗೆ ಗಂಟೆಗೆ 2 ರಿಂದ 35 ಸಾವಿರ ರೂಪಾಯಿವರೆಗೆ ಪಾವತಿಸಬೇಕಾಗ್ತದೆ. ಕರಾವಳಿಯಲ್ಲಿ ಕೆಲಸಗಾರರು ಸಿಗುತ್ತಿಲ್ಲ. ಮೆಷಿನ್ ಇಲ್ಲದೆ ಹೋದ್ರೆ ಇಷ್ಟು ಕೃಷಿ ಚಟುವಟಿಕೆಗಳು ನಡೆಸಲು ಅಸಾಧ್ಯ. ಆದರೆ ಹೆಚ್ಚು ಗದ್ದೆಗಳಿದ್ರೆ ದರದ ಸಮಸ್ಯೆ ಅಷ್ಟಾಗಿ ಕಾಣಿಸುವುದು. 1-2 ಗದ್ದೆ ಇರೋರಿಗೆ ಮೆಷಿನ್ಗೆ ನೀಡೋ ಹಣ ಹೆಚ್ಚು ದುಬಾರಿ ಎನಿಸುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರನ್ನ ಹಿಡಿದುಕೊಂಡ್ರೂ ಅಷ್ಟೇ ವೆಚ್ಚವನ್ನ ಭರಿಸಬೇಕಾಗ್ತದೆ. ಆದರೂ ಸರ್ಕಾರ ರಾಜ್ಯಕ್ಕೆ ಬರೋ ಇಂತಹ ಯಂತ್ರೋಪಕರಣಗಳಿಗೆ ನಿರ್ದಿಷ್ಟ ದರ ನಿಗದಿಪಡಿಸಿದಲ್ಲಿ ಎಲ್ಲ ಕೃಷಿಕರಿಗೂ ಹೆಚ್ಚು ಸುಲಭವಾಗಬಹುದು ಅಂತ ಯುವ ಕೃಷಿಕ ನೌಫಲ್ ಕಲ್ಕೆರೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ವರ್ಷಗಳ ಮುಂದೆ ತುಂಬ ಜನ ಸಿಗ್ತಾ ಇದ್ರು. ಈಗ ಕೆಲವರು ಇದು ಫೀಲ್ಡ್ಗೆ ಬರ್ತಾ ಇಲ್ಲ. ಗೊತ್ತಾಯ್ತಾ, ಕೃಷಿ ಅಂದರೆ ಅಷ್ಟು ಕಷ್ಟ. ಯಾರೂ ಸಹ ಈ ಫೀಲ್ಡಿಗೆ ಬರ್ತಾ ಇಲ್ಲ, ಕಲಿತವ್ರು ಬರುವುದೇ ಇಲ್ಲ. ಅದೇ ರೀತಿ ಈಗ ಒಂದು ದೊಡ್ಡ ಗದ್ದೆ ಇದ್ದರೆ ಅದಕ್ಕೆ ಹೇಳ್ತಾರೆ 2-3 ಮಂದಿ ಸಾಕಾಗಿಲ್ಲ, ಒಂದು 10 ಮಂದಿ ಆದರೆ ಸಾಕು. 10 ಮಂದಿ ಹುಡುಕ್ಲಿಕ್ಕೆ ನಾವು ಎಲ್ಲಿಗೆ ಹೋಗುವುದು? ಅದೇ ನಾವು ಇದೇ ಯಂತ್ರಗಳ ಮುಖಾಂತರ ಕಟಾವು ಮಾಡಿಸಬೇಕಾಗ್ತದೆ. ಯಂತ್ರ ಮುಖಾಂತರ ಮಾಡಿಸೋದಾದರೂ ಸ್ವಲ್ಪ ಕಮ್ಮಿ ಆಗ್ತದೆ. ಅದೇ 1 ಗದ್ದೆ 2 ಗದ್ದೆ ಇದ್ದವರಿಗೆ ತುಂಬ ಕಷ್ಟ ಆಗ್ತದೆ. ಅದೇ ಇದು ಜನರಲ್ಲಿ ಕಟಾವು ಮಾಡಿಸೋದಾದರೆ ಅದರಲ್ಲಿ ಮಾಡಿದ ಅದಕ್ಕೆ ಸಾಕಾಗುವುದಿಲ್ಲ. ಇದಕ್ಕೆ ಸರ್ಕಾರವು ಹೋದ ವರ್ಷ 2,000 ಇದ್ದರೆ ಈಗ 2,300, 2,400, 2,800 ಆದದ್ದು ಉಂಟು. ಇದಕ್ಕೆ ಒಂದು ಸರ್ಕಾರ ನಿಗದಿತ ಬೆಲೆ ಮಾಡಬೇಕು.